ಪುತ್ತೂರು ಶಾಸಕರು ಅಭಿವೃದ್ಧಿಯ ಹರಿಕಾರರು ಅಶೋಕುಮಾರ್ ರೈ ಅವರು ಈಗ 3 ವರ್ಷದಲ್ಲಿ 2200 ಕೋಟಿಗಳ ಅನುದಾನವನ್ನು ಇಲ್ಲಿಗೆ ತಂದಿದ್ದಾರೆ. ಹಿಂದೆಂದೂ ಯಾರು ಕೂಡ ಇಷ್ಟು ಅನುದಾನ ತರಲಿಲ್ಲ. ಇನ್ನು ಮುಂದೆ ಕೂಡ ಯಾರು ಆತರ ಅವರ ತರ ಕೆಲಸ ಮಾಡೋರಿಲ್ಲ. ಈಗಾಗಲೇ ನಿನ್ನೆ ಬಿಜೆಪಿಯ ಮಹಿಳಾ ಮೋರ್ಚಾ ಅವರು ಪುತ್ತೂರಿನವರಲ್ಲ, ಬೇರೆ ಕಡೆಯಿಂದ ಬಂದು ಇಲ್ಲಿ ನಮ್ಮ ಶಾಸಕರ ವಿರುದ್ಧ ಮಾತಾಡಿದ್ದಾರೆ. ಪ್ರಾಂಶುಪಾಲರು ಒಂದು ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ಯಾವ ರೀತಿ ಇರ್ಬೇಕು, ಯಾವ ರೀತಿ ಅವ್ರು ಮಾತಾಡಿದ್ದಾರೆ ಅಂತ ಎಲ್ಲರೂ ಮೊನ್ನೆ ಇದ್ರಲ್ಲಿ ನೋಡಿದಿ. ಅವರ ಒಂದು ಸಂಸ್ಕಾರ ಹೇಗಿದೆ, ಅವರ ದರ್ಪ ಹೇಗಿದೆ, ಮಾತಾಡುವ ರೀತಿಯ ಕಾರ್ಯವೈಖರಿ ತಾವೆಲ್ಲ ನೋಡಿದ್ದೀರಿ. ಒಂದು ವಿದ್ಯಾಸಂಸ್ಥೆಯ ಮಕ್ಕಳನ್ನು ಒಂದು ಪ್ರತಿಭಟನೆಗೆ ಕೂತ್ಕೊಳ್ಳಿಸಿ ಅವರಿಗೆ ಕುಮ್ಮ ಕೊಡುವ ಕೆಲಸವನ್ನು ಬಿಜೆಪಿಯವರೇ ಅವರಿಗೆ ಹೇಳಿಸಿ ಮಾಡಿಸಿ ಅವರೊಂದು ಕಾಲ್ಗಂಟೆಯಲ್ಲಿ ಪ್ರತಿಭಟನೆ ಕೂತ ಕಾಲ್ಗಂಟೆಯಲ್ಲಿ ಮಾಜಿ ಶಾಸಕರು ಬಿಜೆಪಿ ಮುಖರೆಲ್ಲ ಅಲ್ಲಿ ಬಂದಿದ್ದಾರೆ. ಅದು ಅವರ ಕುಮ್ಮಕ್ಕಿಂದಲೇ ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅವರಿಗೆ ಈಗ 12 ವರ್ಷದಿಂದ ಅಲ್ಲಿ ಜೈಲು ಅಂತ ಅವರು ಕರೀತಾರೆ. ಅಲ್ಲಿ ಅವರು ಮಕ್ಕಳರು ವಿದ್ಯಾಭ್ಯಾಸ ಮಾಡಿದ್ರು. ಆಗ ಅಷ್ಟು ಅವರಿಗೆ ಮಾಜಿ ಶಾಸಕರಿಗೆ ಆ 12 ವರ್ಷದಲ್ಲಿ ಅವ್ರು ತರಲಿರುವಾಗ ಅವರಿಗೆ ಬೇರೆ ಕಡೆ ಶಿಫ್ಟ್ ಮಾಡ್ಬೋದಿತ್ತು ಅಥವಾ ಕಾಲೇಜ್ ಬೇರೆ ಕಡೆ ಮಾಡುವಂತ ಅವಕಾಶ ಇತ್ತು ಅವರ ಸರ್ಕಾರ. ಆದ್ರೆ ಆ ಧೂಳು ಇತ್ತು ಅಂತ ಹೇಳಿ ಧೂಳು ಇರ್ಬೋದು, ಯಾಕೆಂದ್ರೆ ಅಲ್ಲಿ ಡಯಾಲಿಸಿಸ್ಗೆ ಕ್ಯೂ ಇದ್ದ ಕಾರಣ, ನಮ್ಮ ಅಲ್ಲಿ ಸರ್ಕಾರಿ ಹಾಸ್ಪಿಟಲ್ ಅವರಿಗೆ ಜಾಗ ಸಿಗದ ಕಾರಣ ಅಲ್ಲಿಗೆ ಸ್ವಲ್ಪ ಜನರನ್ನು ಅಲ್ಲಿ ಮಾಡ್ಬೇಕಾಗುವ ಪರಿಸ್ಥಿತಿ ಬಂತು. ಅದಕ್ಕೆ ಅಲ್ಲಿ ಕೆಲಸ ಆಗ್ತಾ ಇದ್ದು ಡಯಾಲಿಸಿಸ್. ಯಾಕೆ ಒಂದು ಜೀವಮರಣ ಹೋರಾಟದಲ್ಲಿ ಇರುವ ಎಲ್ಲ ಅನಾರೋಗ್ಯ ಪೀಡಿತ ಕಿಡ್ನಿ ಡಯಾಲಿಸಿಸ್ಗೆ ಆ ಒಂದು ಪ್ಲೇಸ್ ಅನ್ನು ಅಲ್ಲಿ ರೆಡಿ ಮಾಡ್ತಾ ಇದ್ರು. ಏನೇ ಇದ್ರು ಕೂಡ ಅವರಿಗೆ ಧೂಳಿನ ಸಮಸ್ಯೆ ಇರ್ಬೋದು, ಏನೇ ಸಮಸ್ಯೆ ಇದ್ರು ಶಾಸಕರ ಗಮನಕ್ಕೆ ಅವರು ತರಬೇಕು. ಎಂತ ಸಮಸ್ಯೆ ಇದ್ರು ಕೂಡ ನಮ್ಮ ಶಾಸಕರು ಅದನ್ನು ಬಗೆಹರಿಸ್ತಾರೆ. ಇದು ಶಾಸಕರ ಗಮನಕ್ಕೆ ಏಕಾಏಕಿ ಮಕ್ಕಳನ್ನು ಯಾವುದೇ ಪರ್ಮಿಷನ್ ಇಲ್ಲದೆ ಮಕ್ಕಳನ್ನ ಪ್ರತಿಭಟನೆ ಕೂತ್ಕೊಳ್ಳಿಸಿ ಹೇಳಿದ್ರೆ ಅಂತ ಎಲ್ಲಿ ಸಹ ಪರ್ಮಿಷನ್ ಇಲ್ಲದೆ ಯಾರು ಪ್ರತಿಭಟನೆ ಮಾಡ್ಲಿಕ್ಕಿಲ್ಲ. ಇಲಾಖೆ ಪರ್ಮಿಷನ್ ಬೇಕು, ಪೊಲೀಸ್ ಇಲಾಖೆದು ಕೂಡ ಪರ್ಮಿಷನ್ ತಕೊಳ್ಬೇಕು. ಯಾವುದು ತಗೊಳ್ಳದೆ ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಅದಕ್ಕೆ ಅವರ ಅಮಾನತು ಆಗಿದೆ. ಅವರು ಆ ರೀತಿ ಅವರ ದರ್ಪದಿಂದ ಮಾತಾಡಿ ನೀವೆಲ್ಲ ನೋಡಿದ್ದೀರಿ. ಅವರು ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರವನ್ನು ಹೇಳ್ಬೋದು, ಯಾವ ರೀತಿ ವಿದ್ಯೆಯನ್ನು ಕಲಿಸಬಹುದು. ಪ್ರತಿಯೊಂದು ಮಂದಿ ಮಕ್ಕಳನ್ನ ನಾವು ಕಾಲೇಜಿಗೆ ಕಳಿಸಿ ಒಳ್ಳೆ ವಿದ್ಯಾಭ್ಯಾಸ ಕಲೀಲಿಕ್ಕೆ, ಒಳ್ಳೆಯ ಸಂಸ್ಕಾರವನ್ನು ಕಲೀಲಿಕ್ಕೆ. ಅದೇ ಯಾವುದನ್ನು ಕೂಡ ಆ ಒಂದು ಪ್ರಾಂಶುಪಾಲರು ನೋಡುವಾಗ ಇವರು ಮಕ್ಕಳಿಗೆ ಯಾವ ರೀತಿ ವಿದ್ಯಾಭ್ಯಾಸ ಕೊಡ್ಬೋದು ಅಂತ ನಾವು ಕಂಡಿದ್ದೇವೆ. ಮತ್ತೆ ನಿನ್ನೆ ಅಲ್ಲಿ ಬೇರೆ ಬೇರೆ ಕಡೆಯಿಂದ ಪುತ್ತೂರಿನವರು ಯಾರು ಮಾತಾಡ್ಲಿಲ್ಲ. ಅಲ್ಲಿ ಧಿಕ್ಕಾರ ಕೂಗಿದವರು ಕೂಡ ಕೆಲವರು ಚಪ್ಪಾಳೆ ಹಾಕ್ಲಿ. ಯಾಕೆಂದ್ರೆ ಪುತ್ತೂರವರಿಗೆ ಶಾಸಕರು ಏನ್ ಕೆಲಸ ಮಾಡ್ತಿದ್ದಾರೆ, ಏನು ಅನುದಾನ ತಂದು ಎಲ್ಲ ಗೊತ್ತಿದೆ. ಬೇರೆ ಕಡೆಯಿಂದ ಬಂದವರು ಅಲ್ಲಿ ಧಿಕ್ಕಾರ ಕೂಗಿದ ಅದು ಕೂಡ ಗೃಹಲಕ್ಷ್ಮಿ, ನಮ್ಮ ರಾಜ್ಯ ಸರ್ಕಾರದ ಅನೇಕ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಶಕ್ತಿ ಇರ್ಬೋದು, ಇದೆಲ್ಲವನ್ನು ಪಡ್ಕೊಂಡವರೇ ಅಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಬಸ್ ಅಲ್ಲಿ ಶಕ್ತಿ ಯೋಜನೆಯಲ್ಲಿ ಬಂದವರೇ ಅಲ್ಲಿ ಇದ್ದದ್ದು. ಗೃಹಲಕ್ಷ್ಮಿ ಪಡ್ಕೊಂಡವರೇ ಅಲ್ಲಿ ಇದ್ದವರು. ಅಷ್ಟು ಸ್ವಾಭಿಮಾನ ಇದ್ದವರು ಯಾಕೆ ಗೃಹಲಕ್ಷ್ಮಿಯನ್ನು ತಕೊಳ್ಬೇಕು? ಅದು ಅವರು ಬಿಟ್ಟು ಬಿಡ್ಬೋದಲ್ಲ. ಎಲ್ಲ ಯೋಜನೆಗಳು ಅವರಿಗೆ ಹೆಚ್ಚಿನವರು ಬಿಜೆಪಿ ಅವರು ಎಲ್ಲ ಯೋಜನೆಗಳನ್ನ ಪಡ್ಕೊಳ್ಳೋದೇ ಅವರೇ ಜಾಸ್ತಿ. ಮತ್ತೆ ಇಲ್ಲಿ ಮೆಡಿಕಲ್ ಕಾಲೇಜ್ ಶಾಸಕರು ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಇಲ್ಲಿ ಅವರೇ ಮುಖ್ಯಮಂತ್ರಿಗಳು ಇದ್ದವರು ಕೂಡ ಒಂದು ಮೆಡಿಕಲ್ ಕಾಲೇಜ್ ತರಲಿಕ್ಕೆ ಆಗಲಿಲ್ಲ. ಇದು ಇತಿಹಾಸದ ಪುಟದಲ್ಲಿ ಬರೆದಿಡುವಂತ ಒಂದು ಕೆಲಸವನ್ನು ನಮ್ಮ ಶಾಸಕರು ಮಾಡಿದ್ದಾರೆ. ಮೆಡಿಕಲ್ ಕಾಲೇಜ್ ಇಲ್ಲಿಗೆ ತಂದ್ರು, ಕುಡಿಯುವ ನೀರಿನ ಯೋಜನೆ ತಂದ್ರು, ಅನೇಕ ಅನುದಾನ, ತಡೆಗೋಡೆ ಇರ್ಬೋದು, ರಸ್ತೆಗಳು, ಕ್ರೀಡಾಂಗಣ ಇರ್ಬೋದು, ಬೇರೆ ಬೇರೆ ಯೋಜನೆಗಳು. ಈಗಾಗಲೇ ರಾಷ್ಟ್ರಧ್ವಜ ಅಂತ ಹೇಳುವವರು ನಮ್ಮ ಶಾಸಕರಲ್ಲಿ 80 ಅಡಿ ಎತ್ತರದಲ್ಲಿ ಅಷ್ಟು ರಾಷ್ಟ್ರಧ್ವಜ ನೀವೆಲ್ಲ ನೋಡಿದ್ದೀರಿ. ಅಷ್ಟು ದೊಡ್ಡ ದೇಶಪ್ರೇಮ ಇವರಲ್ಲಿ ನಮ್ಮ ಶಾಸಕರಲ್ಲಿ ರಾಷ್ಟ್ರಧ್ವಜವನ್ನು ಹಾರಾಡಿಸಿದ್ದು. ಮತ್ತೆ ದೇವಸ್ಥಾನ ಧರ್ಮ ಇದೆಲ್ಲ ಹೇಳ್ತಾರೆ. ಈ ಮಾಲಿಂಗೇಶ್ವರ ದೇವಸ್ಥಾನದ ಜಾಗವನ್ನು ಒಳಗೆ ಹಾಕಿದ್ದು ಯಾರು? ಬಿಜೆಪಿಯವರೇ. ಅದನ್ನೀಗ ತೆರವುಗೊಳಿಸಿದ್ದು ನಮ್ಮ ಶಾಸಕ. ಈಗ ಹೊರಗಿಂದ ಅಲ್ಲಿ ರಸ್ತೆಯಲ್ಲಿ ಬರುವಾಗ ದೇವಸ್ಥಾನ ಅಷ್ಟು ಚಂದ ಕಾಣ್ತದೆ. ಎಲ್ಲ ಜಾಗವನ್ನು ದೇವಸ್ಥಾನದ ಹೆಸರಲ್ಲಿ ಏನು ಜಾಗ ಇದೆ ಎಲ್ಲವೂ ಕೂಡ ಈಗ ತೆರವುಗೊಳಿಸಿದ್ದು ನಮ್ಮ ಶಾಸಕರಾದ ಅಶೋಕುಮಾರ್ ರೈ ಅವರು. ನಮ್ಮ ಮೊನ್ನೆ ಬಂದ ನಿವೃತ್ತ ನ್ಯಾಯಾಧೀಶರು, ನಮ್ಮ ಆಂಧ್ರ ಪ್ರದೇಶ ರಾಜ್ಯಪಾಲರು, ಅವರು ಮೊನ್ನೆ ಮುಕ್ತ ಕಂಠದಿಂದ ಹೊಗಳಿದ್ರು. ಯಾಕೆಂದ್ರೆ ಒಂದು ಪುತ್ತೂರಿನ ಚಿತ್ರಣವೇ ಬದಲಾಗ್ತಿದೆ, ಡೈನಾಮಿಕ್ ಹೀರೋ ಅಂತ ಹೇಳಿದ್ರು ನಮ್ಮ ಶಾಸಕರನ್ನು. ಮೊನ್ನೆ ಬಂದ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಕೂಡ ಹಾಗೆ, ನನ್ನ ಕ್ಷೇತ್ರ ಕೂಡ ಇಷ್ಟು ಅನುದಾನ ಬರಲಿಲ್ಲ, ಅಷ್ಟು ಅನುದಾನವನ್ನು ಅಶೋಕುಮಾರ್ ಅವರು ಪುತ್ತೂರಿಗೆ ತಂದಿದ್ದಾರೆ ಮುಕ್ತ ಕಂಠದಿಂದ ಹೊಗಳಿದ್ರು. ನಮ್ಮ ಮುಖ್ಯಮಂತ್ರಿಗಳು ಕೂಡ ನಮ್ಮ ಶಾಸಕರನ್ನು ಹೊಗಳಿದ್ರು. ಎಲ್ಲರೂ ಕೂಡ ಇಡೀ ನಮ್ಮ ರಾಜ್ಯದಲ್ಲಿ ಕೂಡ ನಂಬರ್ 1 ಸ್ಥಾನದಲ್ಲಿ ನಮ್ಮ ಶಾಸಕರಿದ್ದಾರೆ. ತುಳು ಇದರಲ್ಲಿ ಇರ್ಬೋದು ಅಥವಾ ಮೊದಲೇ ಶಾಸಕರಾಗಿದ್ದುಕೊಂಡು ಮೊದಲ ಅಧಿವೇಶನದಲ್ಲಿ ಕೂಡ ಅಷ್ಟು ಮಾತಾಡಿದ್ದಾರೆ. ಇವರು ಹೇಳ್ತಾ ಇದ್ದು ನಿನ್ನೆ ನಮ್ಮ ಸಂಜೀವ್ ಮಠಂದೂರಲ್ಲಿ ಇವರು ಕಲಿಬೇಕಂತೆ. ಅವರಲ್ಲಿ ನೋಡಿ ಕಲ್ತ್ರೆ ನಮ್ಮ ಶಾಸಕರು ಕಲಿಯುವುದು ಬೇಡ, ಯಾಕಂದ್ರೆ ಅವ್ರದ್ದು ಎಲ್ರಿಗೂ ಗೊತ್ತಿದೆ ಏನಾಗಿದೆ, ಏನು ಮಾಡಿದ್ದಾರೆ ಅಂತ. ನಮ್ಮ ಶಾಸಕರು ಅಷ್ಟು ಅನುದಾನ ತರಬೇಕಿದ್ರೆ ಎಲ್ಲ ಇಲಾಖೆಗಳ ಎಲ್ರಿಗಿಂತ ಜಾಸ್ತಿ ಅವರಿಗೆ ತಿಳುವಳಿಕೆ ಇದೆ.
ಯಾಕೆಂದ್ರೆ ಇಷ್ಟು ಅನುದಾನ ತರಬೇಕಿದ್ರೆ ಅಷ್ಟು ಅನುಭವ ಇಲ್ಲದೆ ಇಷ್ಟು ಅನುದಾನ ತರ್ಲಿಕ್ಕೆ ಆಗುದಿಲ್ಲ. ಪಾದರಸದಂತೆ ಅವರು ಕೆಲಸ ಮಾಡ್ತಾರೆ. ಎಲ್ಲ ಕೆಲಸವನ್ನು ಕೂಡ ಪ್ರತಿ ವಾರ ಬ್ಯಾಂಗ್ಳೂರಿಗೆ ಹೋಗಿ ಎಷ್ಟು ಅನುದಾನ ತರ್ಲಿಕ್ಕೆ ಆಗ್ತದೆ, ಎಲ್ಲ ಅನುದಾನವನ್ನು ನಮ್ಮ ಪುತ್ತೂರು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು. ನಮ್ಮ ಪುತ್ತೂರು ಎಲ್ಲ ರೀತಿಯಲ್ಲಿ ಕೂಡ ಅಭಿವೃದ್ಧಿ ಆಗ್ಬೇಕು. ಎಲ್ಲ ಜನರಿಗೆ ಕೂಡ ಈಗ ಅಕ್ರಮ ಸಕ್ರಮ ಇರ್ಬೋದು, ಎಲ್ಲಿ ಕೂಡ ಇಷ್ಟ ಆಗ್ಲಿಲ್ಲ. ಇವರು ಹೇಳ್ತಾರಲ್ಲ, ನಿನ್ನೆ ಮಾತಾಡಿದವರು, ಅವರ ಕ್ಷೇತ್ರದಲ್ಲಿ ಎಷ್ಟು ಅನುದಾನ ಬಂದಿದೆ, ಎಷ್ಟು ಅಕ್ರಮ ಸಕ್ರಮ ಆಗಿದೆ, ಯಾಕೆ ಅನುದಾನ ಅವರಿಗೆ ತರ್ಲಿಕ್ಕೆ ಆಗುದಿಲ್ಲ, ಎಷ್ಟು ಮಹಿಳೆಯರ ಸಮಸ್ಯೆ ಅವರು ಬಗೆಹರಿಸಿದ್ದಾರೆ, ಅದಕ್ಕೆ ಅವರು ಉತ್ತರ ಕೊಡ್ಲಿ. ನಮ್ಮ ಶಾಸಕರು ಏನು ಮಾಡಿದ್ದಾರೆ ಅಂತ ನಮ್ಮ ಪುತ್ತೂರು ತಾಲೂಕಿನ ಎಲ್ಲ ಜನರಿಗೆ ಗೊತ್ತಿದೆ. ಎಲ್ಲ ಮಹಿಳೆಯರಾಗೆ ದಿನ ಸೋಮವಾರ ಬಂದು ಅವರ ಆಫೀಸಲ್ಲಿ ನೋಡ್ಬೇಕು. ಅವರ ಆಫೀಸಲ್ಲಿ ಎಲ್ಲ ಮಹಿಳೆಯರು ಕ್ಯೂ ಅಲ್ಲಿ ನಿಲ್ತಾರೆ. ಯಾಕಂದ್ರೆ ಅವರ ಸಮಸ್ಯೆ ಅಕ್ರಮ ಸಕ್ರಮರಿದ್ದು ನಿವೇಶನ, ಈಗ ಎಲ್ಲ ಪಂಚಾಯತ್ ಅಲ್ಲಿ ನಿವೇಶನವನ್ನು ಈಗ ಮಂಜೂರುಗೊಳಿಸಿದ್ದಾರೆ. ಯಾಕಂದ್ರೆ ಎಲ್ಲ ಮಹಿಳೆಯರಿಗೆ ಎಲ್ರಿಗೂ ಕೂಡ ಒಂದು ಸೂರು ಬೇಕನ್ನೋ ಉದ್ದೇಶದಿಂದ ಎಲ್ಲ ಪಂಚಾಯತ್ ಅಲ್ಲಿ ಕೂಡ ಜಾಗವನ್ನು ಮಂಜೂರುಗೊಳಿಸಿದ್ದಾರೆ. ಇದು ಮಾಡಿದ್ದು ನಮ್ಮ ಶಾಸಕರು. ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಇಷ್ಟು ಅನುದಾನ ತರ್ಲಿಕ್ಕೆ ಆಗ್ತದೆ ತೋರಿಸಿಕೊಟ್ಟವರು ಕೂಡ ನಮ್ಮ ಶಾಸಕ. ಅದನ್ನ ಬೇರೆಯವರು ನೋಡಿ ಕಲಿತಾ ಇದ್ದಾರೆ, ಇಷ್ಟು ಕೂಡ ತರ್ಲಿಕ್ಕೆ ಆಗ್ತದಲ್ಲ ಅಂತ. ಅದು ಮತ್ತೊಂದು ಅವರು ಮಾತನ್ನು ಹೇಳಿದ್ರು, ಅಲ್ಪನಿಗೆ ಐಶ್ವರ್ಯ ಅಂತ. ನಮ್ಮ ಶಾಸಕರು ಹೇಗಂತ ಇವರು ಹೇಳಿಕೊಡ್ಬೇಕಿಲ್ಲ, ಅವ್ರಿಗೆ ಐಶ್ವರ್ಯ ಮೊದ್ಲಿದೆ. ಇವರ ಆ ಮಾತನ್ನು ಅವರು ವಾಪಸ್ ತಗೋಬೇಕು. ಮತ್ತೆ ಲಕ್ಕಲ್ಲಿ ಏನೋ ಶಾಸಕರಾದ್ರು, ಲಕ್ಕಲ್ಲ, ಇವರು ಬಿಜೆಪಿ ಅವರು ಓಟ್ ಪಡ್ಕೊಂಡದ್ದು 32,000 ಓಟು. ಮತ್ತೆ ಕಾಂಗ್ರೆಸ್ನವರು ಒಳ್ಳೆ ರೀತಿಯಲ್ಲಿ ಅವರಿಗೆ ಸಹಕಾರ ಕೊಟ್ಟು ಅವರನ್ನು ಶಾಸಕರನ್ನಾಗಿ ಮಾಡಿದಕ್ಕೆ ನಮಗೆ ಸಕತೆ ಇದೆ. ಅವರು ಬಂದದ್ದು ನಮ್ಮ ಲಕ್. ಯಾಕೆಂದ್ರೆ ಇಷ್ಟು ಅಭಿವೃದ್ಧಿ ಮಾಡ್ಬೇಕಿದ್ರೆ ಅವರಂತ ಶಾಸಕರು ಬಂದ ಕಾರಣ ನಮ್ಮ ಪುತ್ತೂರು ಚಿತ್ರಣವೇ ಬದಲಾಗಿದೆ. ಆದ ಕಾರಣ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಈಗ ಮಹಿಳೆಯರಿಗೆ ಅವರು ಹೇಳ್ತಾರೆ, ಬಂಟ್ವಾಳ ಸಬ್ ರಿಜಿಸ್ಟರ್ ಮಠಂದೂರು ಶಾಸಕರಿದ್ದಾಗ ಅವರಿಗೆ ಇಲ್ಲಿ ಬೈದದ್ದು, ಆಗ ಇವರಿಗೆ ಮಹಿಳೆಗೆ ಅನ್ಯಾಯ ಆಗ್ತದೆ ಕಾಣ್ಲಿಲ್ವಾ? ಅಲ್ಲಿ ಅವರು ನೀರಿಲ್ಲದ ಕಡೆ ಅವರು ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಆಗ ಅವ್ರು ಹೇಳಿದ್ರು. ಮತ್ತೆ ನಮ್ಮ ಪಾಪೆ ಮಜ್ಜಲ್, ನನ್ನ ಕ್ಷೇತ್ರ ಬರ್ತದೆ, ಪಾಪೆ ಮಜ್ಜಲಲ್ಲಿ ತೆರೆಸ ಸಿಕ್ವೇರ ಅಂತ ಜಿಲ್ಲಾ ಪ್ರಶಸ್ತಿ ಶಿಕ್ಷಕ ಪ್ರಶಸ್ತಿ ಅವರಿಗೆ ಬಂದಿತ್ತು. ಅದನ್ನು ಅವರಿಗೆ ಕೊಡದೆ ಅವರಿಗೆ ಅವಮಾನ ಮಾಡಿದ್ದಾರೆ. ಅದು ಇವರಿಗೆ ಹೇಳಿಲ್ವಾ? ಹಾಗೆ ಇವರಿಗೆ ಮಹಿಳೆಗೆ ಅನ್ಯಾಯ ಆಗಿದೆ ಅಂತ ಯಾಕೆ ಇವರಿಗೆ ಕಾಣ್ಲಿಲ್ಲ? ಎಲ್ರಿಗೆ ಕೊಟ್ಟು ಇವರು ಕಾಂಗ್ರೆಸ್, ಇವರು ಕ್ರಿಶ್ಚಿಯನ್ ಸಮುದಾಯ ಅಂತ ಹೇಳಿ ಇವರಿಗೆ ಒಬ್ಬರಿಗೆ ಮಾತ್ರ ಕೊಡದೆ ಅವರಿಗೆ ತುಂಬಾ ಅವಮಾನ ಮಾಡಿದ್ರು. ಅವರು ತುಂಬಾ ಹತ್ತಿದ್ದಾರೆ ಕೂಡ. ಮತ್ತೆ ಏನೋ ಸ್ಕೂಲಿಗೆ ಹೋಗಿ ಅವರನ್ನು ಸಮಾಧಾನ ಮಾಡಿದ್ರು ಕಾಣ್ತಾರೆ. ಅಲ್ಲಿ ಆ ಸಮಾವೇಶದಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಕೊಡಲಿಲ್ಲ. ಹೀಗೆ ಅನೇಕ ತುಂಬಾ ಮಹಿಳೆಯರಿಗೆ ಶಾಸಕರ ಮೇಲೆ ಗೌರವ ಇದೆ. ಆ ದಿನ ಸೋಮವಾರ ಅಕ್ರಮ ಸಕ್ರಮ ಬೇರೆ ಆರೋಗ್ಯ ದೃಷ್ಟಿಯಲ್ಲಿ ಇರ್ಬೋದು, ಎಲ್ಲ ಮಹಿಳೆಯರಿಗೆ ತುಂಬಾ ಗೌರವ ಕೊಡ್ತಾರೆ ನಮ್ಮ ಶಾಸಕರು. ಎಲ್ಲಿ ಮಹಿಳೆಯರಿದ್ರು, ಎಲ್ಲಿ ಹಿರಿಯರಿದ್ರು, ಅವರೆಲ್ಲರೂ ಮಾತಾಡಿಸದಿರ್ಬೋದು, ಅವರೆಲ್ಲ ಕೆಲಸವನ್ನು ಕೂಡ ನಮ್ಮ ಶಾಸಕರು ಮಾಡಿದ್ದಾರೆ. ಅದ ಕಾರಣ ಇನ್ನು ಕೂಡ ಹೆಚ್ಚಿನ ಅಭಿವೃದ್ಧಿ ಕೆಲಸ ಕೂಡ ಎಲ್ಲರೂ ಅವರನ್ನು ನೋಡಿ ಕಲಿಬೇಕು. ಇವ್ರು ನಂಬರ್ 1 ಸ್ಥಾನದಲ್ಲಿ ನಮ್ಮ ಶಾಸಕರು ಇಡೀ ರಾಜ್ಯದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದೇನೆ. ಇನ್ನು ನಮ್ಮ ಜಿಲ್ಲಾಧಿಕಾರಿ ಮಾತಾಡ್ತಾರೆ. ಶಾಸಕರ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡ್ಬೇಕಿತ್ತು. ಅವರು ಬಹಳ ಹಾಸ್ಯಾಸ್ಪದ ಅನಿಸ್ತದೆ. ಯಾಕಂತ ಹೇಳಿದ್ರೆ ಅವರು ಹೇಳ್ತಾರೆ, ಒಂದು ಕಡೆ ಒಬ್ರು ನಾಯಕಿ ಹೇಳ್ತಾರೆ, ಪುತ್ತೂರಿನ ಶಾಸಕರನ್ನು ಮುಂದಿನ ದಿನಗಳಲ್ಲಿ ಪುತ್ತೂರಲ್ಲಿ ಇಲ್ಲದಾಗೆ ಮಾಡ್ಬೇಕು ಅಂತ ಹೇಳಿ, ಕಾಣ್ಲಿಕ್ಕೆ ಸಿಗದಾಗೆ ಮಾಡ್ಬೇಕು ಅಂತ ಹೇಳಿ. ಮೇಡಮ್ ಅವರೇ, ನಾನು ನಿಮಗೊಂದು ಕೇಳ್ತೇನೆ, ಅವರ ಹುಟ್ಟೂರೇ ಪುತ್ತೂರು, ನೀವು ಇಲ್ಲಿಂದಲೂ ಬಂದವರು, ಇಲ್ಲಿ ಬಂದು ಕುತ್ಕೊಂಡು ನೀವು ನಮ್ಮ ಪುತ್ತೂರಿನ ಶಾಸಕರ ಬಗ್ಗೆ ಮಾತಾಡ್ಬೇಕಾದ್ರೆ ಅವರ ಕೆಲಸ ಕಾರ್ಯಗಳ ಬಗ್ಗೆ ತಿಳ್ಕೊಂಡು ಮಾತಾಡ್ಬೇಕು. ಯಾರೋ ಹೇಳಿದ್ದಾರೆ ಬನ್ನಿ ಇವತ್ತು ನಮ್ಮ ಪುತ್ತೂರಲ್ಲಿ ಮಹಿಳಾ ಮೋರ್ಚಾದಿಂದ ನಾವು ಪ್ರತಿಭಟನೆ ಮಾಡಿ, ನೀವು ಬಂದಿದ್ದೀರಾ, ಬಂದು ಮಾತಾಡ್ಬೇಕಾದ್ರೆ ಸ್ವಲ್ಪ ತಿಳ್ಕೊಂಡು ಮಾತಾಡಿ. ನಿಮಗೆ ಪ್ರಥಮವಾಗಿ ನಾನು ಹೇಳ್ತಾ ಇದ್ದೇನೆ, ನೀವೊಂದು ಮಾಹಿತಿಯನ್ನು ಹೇಳಿದ್ರಿ ನಮಗೆ, ಏನು ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡದ ಜಿಲ್ಲಾ ಮಹಿಳಾ ಮೋರ್ಚಾ ಬಂದು ನಾವಿಲ್ಲಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ. ನೋಡಿ ಅಕ್ಕಂದಿರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಂತೂ ಇವತ್ತು ಬಹಳ ಗಟ್ಟಿಯಾಗಿದೆ. ಸರ್ಕಾರ ಬೇಕಾದಷ್ಟು ಯೋಜನೆಗಳನ್ನು ಮಹಿಳೆಯರಿಗೋಸ್ಕರ ಕೊಟ್ಟಿದೆ. ನಾವೇನು ಕಟ್ಟಿ ಕೂತಿಲ್ಲ. ನಾವು ಇಷ್ಟು ದಿವಸ ನೀವು ಏನ್ ಕೆಲಸ ಮಾಡ್ತಿದ್ರು ಸುಮ್ಮನಿದ್ದೇವು. ಯಾಕಂತ ಹೇಳಿದ್ರೆ ನಮಗೆ ಅಭಿವೃದ್ಧಿ ಕೆಲಸವೇ ನಮ್ಮ ಮುಖ್ಯ ಗುರಿಯಾಗಿದೆ. ಆದ್ರೆ ಈ ಪುತ್ತೂರಿನ ಇತಿಹಾಸದಲ್ಲಿ ನೋಡ್ಬೋದು, ಮಹಾಲಿಂಗೇಶ್ವರ ದೇವಸ್ಥಾನದ ಎದುರಲ್ಲಿ ನಿಂತಾಗ ಪುತ್ತೂರಿನ ಶಾಸಕರ ಅಭಿವೃದ್ಧಿಯ ಕೆಲಸಗಳು ಏನು, ಅದಕ್ಕಿಂತ ಮುಂಚೆ ನಮ್ಮ ಮೊದಲಿನ ನಿಕಟಪೂರ್ವ ಶಾಸಕರು ಇದ್ರು. ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆ ಟೈಮಲ್ಲಿ ಹೇಳ್ತಾರೆ ಒಂದು ಕಡೆ ಏನು ಅಂತ ಹೇಳಿದ್ರೆ, ನಾನು ಅಷ್ಟು ಅಭಿವೃದ್ಧಿ ಮಾಡಿದೆ, ಇಷ್ಟು ಅಭಿವೃದ್ಧಿ ಮಾಡಿದೆ ಅಂತ ಆ ಮಹಿಳಾ ನಾಯಕರು ಹೇಳ್ತಾರೆ. ಸಂಜು ನಮ್ಮ ಅವರಲ್ಲಿ ಕೇಳಿ, ನೀವು ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕು ಅಂತ ಅವರಲ್ಲಿ ಕೇಳಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಿ ಅಂತೇಳಿ ನಗಾಡುವಂತಹ ವಿಷಯ ಇದು. ಯಾಕೆಂತ ಹೇಳಿದ್ರೆ, ಪುತ್ತೂರಿನ ಶಾಸಕರು ಈಗಿನ ನಮ್ಮ ಅಶೋಕ್ ರೈವನ್ನು ನೋಡಿ ಇವರು ಕಲೀರಿ ಅಂತ ಹೇಳಿದನ್ನು ನಾವು ಹೇಳ್ತಾ ಇದ್ದೇವೆ ತಿರುಗಿ. ಏನ್ ಕೆಲಸ, ಒಬ್ಬ ಶಾಸಕನಾಗಿ ಹೇಗೆ ಕೆಲಸ ಮಾಡ್ಬೇಕು, ಯಾವ ರೀತಿ ಕೆಲಸ ಮಾಡ್ಬೇಕು, ಅನುದಾನ ಹೇಗೆ ತರಬೇಕು ಮತ್ತು ಅನುದಾನ ಹೇಗೆ ಬಳಸಬೇಕು ಅಂತ ಹೇಳೋದನ್ನು ಪಾಠ ಮಾಡ್ಲಿಕ್ಕೆ ನಮ್ಮ ಅಶೋಕ್ ಕುಮಾರ್ ರೈ ಅವರನ್ನು ಕಳಿಸಿಕೊಡ್ತೇವೆ. ನಿಮ್ಮ ಎಲ್ಲ ಶಾಸಕರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರಿಗೆ ನಮ್ಮ ಅಶೋಕ್ ರೈ ಅವರಿಂದ ನಾವು ಪಾಠ ಕಲಿಸ್ತೇವೆ. ಅನುದಾನ ಎಲ್ಲಿ ಬರ್ತದೆ, ಹೇಗೆ ಬಳಸ್ಕೊಳ್ಬೇಕು, ಯಾವ್ದಕ್ಕೆ ಬಳಸ್ಕೊಳ್ಬೇಕು ಹೇಳ್ತೇವೆ. ನಾವು ಸವಾಲಾಗ್ತಾ ಇದ್ದೇವೆ, ನೀವು ಬನ್ನಿ, ಒಂದು ನಾವು ವೇದಿಕೆ ಕೊಡ್ತಾ ಇದ್ದೇವೆ.
ನಮ್ಮ ಪುತ್ತೂರಿನ ಶಾಸಕರು ಎಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳಿದನು ನಾವು ಹೀಗೆ ಚರ್ಚೆ ಮಾಡೋದು ಬೇಡ. ನೀವು ಅಲ್ಲಿ ಕೂತ್ಕೊಂಡು ಬೊಬ್ಬೆ ಹೊಡೆದ ಕೂಡಲೇ ಯಾರು ಕೇಳುವವರಿಲ್ಲ. ಈಗ ಒಂದು ವೇದಿಕೆ ನಿರ್ಮಿಸಿ ನಮ್ಮ ಎಲ್ಲ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡ್ತೇವೆ. ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರನ್ನು ಕರೀರಿ. ನಮ್ಮ ಪುತ್ತೂರಿನ ಶಾಸಕರು ಎಷ್ಟು ಕೆಲಸ ಮಾಡಿದ್ದಾರೆ ಅದನ್ನು ಮುಕ್ತವಾಗಿ ನಾವು ಚರ್ಚೆ ಮಾಡೋಣ. ಬೀದಿಯಲ್ಲಿ ನಿಂತು ಬೊಬ್ಬೆ ಹಾಕುವಂತ ಕೆಲಸ ಮಾಡಿದ್ರೆ ಯಾರು ಸಹಿಸುವುದಿಲ್ಲ. ಇನ್ನು ಮುಂದಿನಗಳಲ್ಲಿ ಸಹ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಒಬ್ಬ ಶಾಸಕರ ಬಗ್ಗೆ ಗೌರವಿತವಾಗಿ ಮಾತಾಡಲಿಕ್ಕೆ ಫಸ್ಟ್ ಕಲ್ತುಕೊಳ್ಳಿ. ಇವತ್ತು ನೀವು ಹೇಳ್ತೀರಲ್ಲ ಪ್ರಾಂಶುಪಾಲರವರು ಅವರ ಬಗ್ಗೆ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು, ಮಹಿಳೆಯರಿಗೆ ಅನ್ಯಾಯ ಮಾಡಿದ್ರು. ಯಾವ ಮಹಿಳೆಗೆ ನಮ್ಮ ಶಾಸಕ ಅನ್ಯಾಯ ಹೇಳಿ ನೀವು? ಅನ್ಯಾಯ ಏನು? ಒಬ್ಬ ಅಧಿಕಾರಿ ತಪ್ಪು ಮಾಡಿದಾಗ ತಿದ್ದುವಂತದ್ದು ಒಬ್ಬ ಶಾಸಕರಾದವರ ಕರ್ತವ್ಯವನ್ನು ಅನ್ಯಾಯ ಅಂತ ಬಿಂಬಿಸಬೇಕು, ಜನರಿಗೆ ತಪ್ಪು ಮಾಡಿ ಕೊಡುವಂತದನ್ನು ನಾವು ಸಹಿಸುವುದಿಲ್ಲ. ನಾವು ಖಂಡಿತ ಇದ್ದೇವೆ. ಇವು ನಮ್ಮ ಶಾಸಕರು ಪುತ್ತೂರಿನಲ್ಲಿದ್ದ ಶಾಸಕರು ಪುತ್ತೂರಿನ ಹುಟ್ಟೂರಿನವರು ಅವರ ಪುತ್ತೂರಲ್ಲಿ ಇಲ್ಲದಾಗೆ ಮಾಡುವಂತಕ್ಕೆ ನೀವು ಕೊಟ್ಟಿದ್ದೀರಲ್ಲ ಹೇಳಿಕೆ, ಅದೇ ಹೇಳಿಕೆ ನಿಮಗೆ ತಿರುಗುಬಾಣವಾಗಿ ಬಿಜೆಪಿಗೆ ಓಟ ಇಲ್ಲದಾಗುವ ಪರಿಸ್ಥಿತಿ ಇದೇ ನಮ್ಮ ಮಹಿಳೆಯರು ಮುಂದಿನ ದಿನಗಳಲ್ಲಿ ಕೊಡ್ತಾರೆ. ಅದನ್ನು ಈ ಸಂದರ್ಭ ಹೇಳಿಕೆ ಇಷ್ಟಪಡ್ತಾ ಇದೆ. ಇನ್ನು ಹೇಳಿದ್ರಲ್ಲ ಅವತ್ತು ತೆಂಗಿನಕಾಯಿ ನಾವು ಅದಕ್ಕೆ ಅವ್ರು ಬಂದು ಹೊಡೆದ್ರು. ಆಗ ಸಂಜು ಮಠದಲ್ಲಿರುವ ತೆಂಗಿನಕಾಯಿ ಕಮ್ಮಿ ಇತ್ತು ರೇಟ್. ಎಲ್ಲ ಹೊಡೆಯುವುದು ಒಂದೇ ಕೆಲಸ ಆಗಿರ್ಲಿಲ್ಲ. ಆದ್ರೆ ನಮ್ಮ ಶಾಸಕರು ಹೊಡೆದಂತಹ ತೆಂಗಿನಕಾಯಿ ಕೆಲಸ ಮಾಡ್ಲಿಕ್ಕೆ ಹೊಡೆದಂತಹ ಒಂದು ಏನು ತೆಂಗಿನಕಾಯಿ ಆಗಿತ್ತು. ಅದು ಕೆಲಸಕ್ಕೆ ಒಳ್ಳೆ ಶುಭ ಕಾರ್ಯಕ್ಕೆ ಒದಗಿಸಿದ್ದು. ಅವರು ಏನು ಹೊತ್ತಿದ್ದಾರೆ ಆ ಕೆಲಸವನ್ನು ಕೂಡ ಮಾಡಿದ್ದಾರೆ. ಎಲ್ಲಿ ಅಭಿವೃದ್ಧಿ ಕೆಲಸ, ಯಾಕಂದ್ರೆ ಮಹಾಲಿಂಗೇಶ್ವರ ದೇವಸ್ಥಾನದ ಒಂದು ಕೆಲಸವನ್ನು ನೋಡಿದ್ರೆ ಇವತ್ತು ನಮಗೆ ಗೊತ್ತಾಗ್ತದೆ. ಮೆಡಿಕಲ್ ಕಾಲೇಜ್ ಯಾರು ನೆನೆಸ್ಲಿಕ್ಕೂ ಸಾಧ್ಯವಾಗದಂತಹ ಕೆಲಸಗಳನ್ನು ನಮ್ಮ ಶಾಸಕರು ಮಾಡಿದ್ದಾರೆ. ಆದ್ರೆ ಎಲ್ಲಿಂದೋ ಬಂದ ಮಹಿಳಾ ನಾಯಕಿಯರು, ಯಾಕಂದ್ರೆ ಪುತ್ತೂರು ನಾವು ನೋಡಿದ್ದೇವೆ, ಅಲ್ಲಿ ಇವರು ಬೊಬ್ಬೆ ಹೊಡೆಯುವಾಗ ಅದ್ರಲ್ಲಿ ಇದ್ದರೆ ಚಪ್ಪಳೆ ಹೊಡಿತಿರ್ಲಿಲ್ಲ. ಯಾಕಂತ ಅವರಿಗೆ ಮಹಿಳೆಯರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ ಅವರನ್ನು ಅರಗಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ. ಅಭಿವೃದ್ಧಿ ಮಾಡಿದ್ದಾರೆ, ಅಭಿವೃದ್ಧಿ ಮಾಡ್ಲಿಲ್ಲ ಅಂತ ಹೇಳುವಾಗ ಅದನ್ನು ಸಹ ಅವರ ಮನಸ್ಸಲ್ಲಿ ಒಪ್ಪಿಕೊಳ್ಳಿಕ್ಕೆ ಅವರು ಅದ್ರಲ್ಲಿ ಎಲ್ಲವರಲ್ಲಿ ಆ ಮನಸ್ಥಿತಿ ಇಲ್ಲ, ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿ. ಯಾವತ್ತೂ ಕೂಡ ಆ ಒಂದು ಪ್ರತಿಭಟನೆ ಮಾಡುವಂತ ನ್ಯಾಯಯುತವಾಗಿರ್ಬೇಕು. ಏನೋ ಬಿಜೆಪಿ ಕಾಂಗ್ರೆಸ್ ಅಂತ ಹೇಳುವ ಒಂದು ದೃಷ್ಟಿಯಿಂದ ನಾನು ಅವರಿಗೆ ಏನು ಅಂತ ಹೇಳಿದ್ರೆ ನಾನು ಪ್ರತಿಭಟಿಸಬೇಕು ಅಂತ ಹೇಳುವ ನೆಲೆಯಲ್ಲಿ, ನಾವು ಕಾಂಗ್ರೆಸ್ನವರು ಒಳ್ಳೆ ಕೆಲಸ ಮಾಡಿದಾಗ ಟೀಕಿಸಬೇಕು ಅಂತ ಹೇಳುವ ನೆಲೆ ಏನೋ ಮನಸ್ಸಲ್ಲಿ ಇಟ್ಟುಕೊಂಡು ಹೊಟ್ಟೆಯಲ್ಲಿ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈಗ ನಮ್ಮ ಪುತ್ತೂರು ಶಾಸಕರು ಕೆಲಸ ಮಾಡುವುದನ್ನು ಅವರಿಗೆ ಅರಗಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇಲ್ಲಿ ಮಹಿಳೆಯರು ಬಂದು ಬೊಬ್ಬೆ ಹೊಡೆದು ಹೋದ್ರು ಸೀದಾ ಹೋಗಿದ್ದಾರೆ. ನಾಳೆ ಈ ಊರಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಶಾಸಕರ ಹತ್ರ ಅವರೇ ಅದರಲ್ಲಿದ್ದವರೇ ಕೆಲವರು ಬರ್ತಾರೆ, ಇದು ಇಂಥ ಕೆಲಸ ಆಗಬೇಕು ಅಂತ ಹೇಳಿ. ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಮಹಿಳೆಗೆ ಅನ್ಯಾಯ ಅಂತ ಹೇಳ್ತಾರೆ. ಇವತ್ತು ನಾವು ಬರುವಾಗ ನೋಡಿದೆವು ಆಶಾ ಕಾರ್ಯಕರ್ತರ ದಂಡೆ ಇಡೀ ಪುತ್ತೂರು ಶಾಸಕರ ಕಚೇರಿಯಲ್ಲಿ ಇರುವಾಗ ನಮಗೆ ನಾವು ಕೇಳಿದೆವು, ಅವರಲ್ಲಿ ವಿಚಾರಿಸಿದೆವು. ಯಾಕೆ ಬಹಳ ಬೇರೆ ಬೇರೆ ತಾಲೂಕಿನವರು ಸಹ ಇದ್ರು. ನಾವು ಕೇಳಿದೆವು ಯಾಕೆ ನೀವು ಪುತ್ತೂರಿಗೆ ಬಂದಿದ್ದೀರಾ ಅಂತ. ಆಗ ಒಂದು ಮಾತಿನಲ್ಲಿ ಆಶಾ ಕಾರ್ಯಕರ್ತರು ಹೇಳಿದನ್ನು ಕೇಳಿ ನಮಗೆ ತುಂಬಾ, ಅಂದ್ರೆ ನಿನ್ನೆ ದಿವಸಕ್ಕೂ ಇವತ್ತು ದಿವಸಕ್ಕೂ ರಿಸಲ್ಟ್ ಆಗ್ಲೇ ಸಿಕ್ಕಿತ್ತು. ಒಂದು ಮಾತನ್ನು ಹೇಳಿದ್ರು, ನಮಗೆ ಎಲ್ಲಿಯೂ ನ್ಯಾಯ ಸಿಕ್ಲಿಲ್ಲ, ಆದ್ರೆ ನಾವೆಲ್ಲ ಮಹಿಳೆಯರು ಪುತ್ತೂರಿನ ಶಾಸಕರ ಹಳ್ಳಿ ಹೋದಾಗ ಖಂಡಿತ ನಮಗೆ ನ್ಯಾಯ ಸಿಗ್ತದೆ ಅಂತ ಹೇಳುವ ನಂಬಿಕೆಯಿಂದ ಬಂದಿದ್ದೇವೆ. ನಮ್ಮ ಕೆಲಸಕ್ಕೆ ತೊಂದರೆ ಆಗ್ತಾ ಇದೆ, ನಮ್ಮ ಅನ್ನಕ್ಕೆ ತೊಂದರೆ ಆಗ್ತಿದೆ, ಅದಕ್ಕೋಸ್ಕರ ಬೇರೆ ಎಲ್ಲೂ ಕೇಳಿದ್ರೆ ಆಗುದಿಲ್ಲ, ಆ ನ್ಯಾಯ ಕೇಳಬೇಕಾದ ಜಾಗಕ್ಕೆ ನಾವಿವತ್ತು ಸರಿಯಾಗಿ ಬಂದೇವೆ, ಅದನ್ನು ಕೇಳಲಿಕ್ಕೋಸ್ಕರ ಶಾಸಕರ ಕಚೇರಿ ಮುಂದೆ ನಿಂತಿದ್ದೇವೆ ಅಂತೇಳಿ. ಬಿಜೆಪಿಯ ಮಹಿಳಾ ಮೋರ್ಚಾಕ್ಕೆ ಹೇಳ್ತಾ ಇದ್ದೇನೆ, ಇದು ಮಹಿಳೆಯರು ಮಾತು. ಇವತ್ತು ಶಾಸಕರ ಕಚೇರಿಗೆ ಬಂದು ಅವರಿಗೆ ಹೇಳಿದ ಮಾತು ನೀವು ಸ್ವಲ್ಪ ಕೇಳ್ಕೊಳ್ಳಿ. ಮುಂದೆ ದಿನಗಳಲ್ಲಿ ನಿಮಗೆ ಅರ್ಥ ಆಗ್ತದೆ ಮಹಿಳೆಗೆ ಅನ್ಯಾಯ ಮಾಡುವವರ ಅಥವಾ ಮಹಿಳೆ ನ್ಯಾಯ ಕೊಡಿಸುವವರ ಅಂತೇಳಿ. ಯಾವುದೋ ವಿಷಯ ಇಟ್ಕೊಂಡು ಶಾಸಕರ ಬಗ್ಗೆ ನಿಮಗೆ ಬೇಕಾಬಿಟ್ಟಿ ಮಾತಾಡುವುದನ್ನು ನಾವು ಖಂಡಿಸ್ತಾ ಇದ್ದೇವೆ. ಇನ್ನಾದ್ರೂ ಮುಂದೆ ದಿನಗಳಲ್ಲಿ ನೀವು ಅಲ್ಲಿಂದ ಸಹ ಒಬ್ರು ನಾಯಕಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಮಾತಾಡ್ತಾರೆ, ಆನಂತರ ನಮ್ಮ ಖರ್ಗೆ ಬಗ್ಗೆ ಮಾತಾಡ್ತಾರೆ, ನಮ್ಮ ರಾಜ್ಯದ ಉಸ್ತುವಾರಿ ಬಗ್ಗೆ ಮಾತಾಡ್ತಾರೆ. ಅವ್ರು ನೋಡ್ಲೇ ಇಲ್ಲ ಅಂತ. ಇವ್ರ ಮನೆಯಲ್ಲಿ ಕೂತ್ರಲ್ಲಿ ಇವರ ಮನೆ ಹತ್ರ ಹೋಗಿ ಸುತ್ತಾಡ್ಕೊಂಡು ಬರ್ಲಿಕ್ಕೆ ಆಗ್ತದಾ? ಇವ್ರು ಮನೆಯಲ್ಲಿ ಕೂತ್ಕೊಂಡು ನಾವು ಉಸ್ತುವಾರಿ ಯಾರು ಅಂತ ಹೇಳ್ತಿಲ್ಲ ಅಂತ ಹೇಳಿದ್ರೆ ಸಾಮಾನ್ಯ ವಿವೇಕ ಜ್ಞಾನ ಇವರು ಮಾತಾಡುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ನಾವು ಮಾತಾಡ್ಬೇಕು, ಪ್ರತಿಭಟನೆ ಮಾಡ್ಬೇಕು, ಮಾತಾಡ್ಬೇಕು ಅಂತ. ಇದೆಲ್ಲ ತಪ್ಪು. ಯಾಕಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡುವಾಗ ನೀವು ಅದನ್ನು ಅಭಿನಂದಿಸುವ ಗುಣ ನಿಮ್ಮಲ್ಲಿ ಅಂತ ನಿಮಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ನಿಮ್ಮಲ್ಲಿ ಎಷ್ಟು ಮಹಿಳೆಯರು ಬಂದು ಯಾವ ಹೋರಾಟಕ್ಕೆ ಇಳಿದ್ರು ಅದನ್ನು ಎದುರಿಸುವ ತಾಕತ್ತು ನಮ್ಮ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ಗೆ ಇದೆ, ನಮ್ಮ ಪುತ್ತೂರಿನ ಎಲ್ಲ ಮಹಿಳೆಯರಿಗಿದೆ. ಶಾಸಕರ ಪರವಾಗಿ ನೀವು ಯಾವತ್ತು ಧ್ವನಿ ಎತ್ತಿದಾಗ ನೀವು ಏನು ಬಾಯಲ್ಲಿ ಹೇಳ್ತೀರಲ್ಲ, ನಾವು ಅಂಕಿಅಂಶಗಳನ್ನು ಇಟ್ಕೊಂಡು ಬಂದು ಶಾಸಕರ ಎದುರಿನ ಕೆಲಸಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾವು ಇಷ್ಟ ಪಡ್ತೇವೆ ಮತ್ತು ಸದಾ ಸಿದ್ಧರಿದ್ದೇವೆ ಅಂತ ಹೇಳುವಂತನ್ನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಎಲ್ಲ ನಿನ್ನೆ ಬಂದ ಮಹಿಳೆಯರಿಗೆ ನಾವು ತಿಳಿಪಡಿಸಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. 2.5 ವರ್ಷದಿಂದ ಬಿಜೆಪಿಯವರು ಟಾರ್ಚ್ ಹಿಡ್ಕೊಂಡು ಹುಡುಕ್ತಾ ಇದ್ದಾರೆ. ಎಲ್ಲಿ ನಮ್ಮ ಶಾಸಕರ ಬಗ್ಗೆ ಕೆಟ್ಟದಾಗಿ ಮಾತಾಡೋ
ಅಂದ್ರೆ ಯಾಕೋ ಎಲ್ಲಿ ಸಹ ಅವರ ಬಗ್ಗೆ ತಪ್ಪಾಗ್ಲಿ ಅವರಿಂದ ಯಾವುದೇ ನಿತ್ಯ ಎಲ್ಲೂ ಕಂಡು ಬಂದಿಲ್ಲ ಅವರಿಗೆ. ಈಗ ಈ ಒಂದು ಸಣ್ಣ ವಿಚಾರ ಇದು ಆಕ್ಚುಲಿ ಶಾಸಕರು ಮಾಡಿರುವಂತದ್ದು ಏನು ಅಂತ ಹೇಳಿದ್ರೆ ತಿಳಿ ಹೇಳಿರುವಂತದ್ದು. ಒಬ್ರು ಪ್ರಿನ್ಸಿಪಾಲ್ಗೆ ನೀವು ಹೇಗೆ ಇರ್ಬೇಕು, ಒಂದು ಕಾಲೇಜಿಗೆ ತಂದೆ ತಾಯಿಯರು ಮಕ್ಕಳನ್ನ ಕಳಿಸ್ತಾರೆ, ಯಾಕೆ ವಿದ್ಯಾಭ್ಯಾಸಕ್ಕೆ. ಆ ಕಳಿಸಿದ ಮಕ್ಕಳನ್ನ ಇವರು ಪ್ರತಿಭಟನೆಗೆ ಇಲ್ಲಿ ಏನು ಮಾಜಿ ಶಾಸಕರ ಒಂದು ಕುಮ್ಮಕ್ಕಿನಿಂದ ಪ್ರತಿಭಟನೆಗೆ ಕೂರಿಸಿದ್ರೆ ಅಲ್ಲಿ ರೋಡಲ್ಲಿ ಹೋಗುವ ವಾಹನಗಳಿಂದ ಅಥವಾ ಏನಾದ್ರೂ ಹೊರಗಿನಿಂದ ಆ ಮಕ್ಕಳಿಗೆ ತೊಂದರೆ ಆದ್ರೆ ನಾಡು ಜವಾಬ್ದಾರಿ ಯಾರು? ಇವರಲ್ಲ. ಇವರು ಬರ್ತಾರ? ಯಾರು ಬರ್ತಾರೆ? ಅಲ್ಲಿ ಬರುವುದು ಶಾಸಕರಿಗೆ. ಆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಶಾಸಕರಿದ್ದಾರೆ ಅವರ ಮೇಲೆ ಬರ್ತದೆ. ಅದಕ್ಕೋಸ್ಕರ ಶಾಸಕರು ಹೋಗಿ ಆ ಪ್ರಿನ್ಸಿಪಾಲ್ಗೆ ತಿಳಿ ಬುದ್ಧಿ ಹೇಳಿದ್ದಾರೆ, ಹೀಗೆ ಮಾಡಬೇಡಿ, ಮಕ್ಕಳ ಈ ರೀತಿ ನೋಡಿಕೊಳ್ಳುವುದಲ್ಲ, ಕಾಲೇಜಲ್ಲಿ ಪ್ರತಿಭಟನೆಗೆ ಒಳಪಡಿಸಲ್ಲ, ಪ್ರತಿಭಟನೆ ಎದುರಿಸುವುದಲ್ಲ, ನೀವು ಪಾಠ ಮಾಡಲಿಕ್ಕೆ ಮತ್ತೆ ಮಕ್ಕಳಿಗೆ ಜ್ಞಾನವನ್ನ ಕೊಡ್ಲಿಕ್ಕೆ ಇರುವಂತವರು. ಅದು ತಪ್ಪ? ಅಥವಾ ಬಿಜೆಪಿಯ ಈಗ ಈ ಪ್ರತಿಭಟನೆ ಯಾರ ವಿರುದ್ಧ, ಯಾವ ವಿರುದ್ಧ ಅಂತೇಳಿ ನನಗೆ ಅರ್ಥ ಆಗಲ್ಲ. ನಿನ್ನೆ ಕೆಲವು ಬಿಜೆಪಿಯ ಮಹಿಳಾ ಮಣಿಗಳು ಬೇಕಾಬಿಟ್ಟಿಯಾಗಿ ಮಾತಾಡಿದ್ರು. ನಾ ಕೇಳುವುದಿದೆ, ಈ ಬಿಜೆಪಿ ಅವರ ಪ್ರತಿಭಟನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೆ ಡಯಾಲಿಸಿಸ್ ಕೇಂದ್ರಕ್ಕೆ ನಿರ್ಮಿಸುತ್ತಿರುವ ಕಟ್ಟಡ ವಿರುದ್ಧವ, ವಿದ್ಯಾರ್ಥಿಗಳನ್ನು ಪ್ರತಿಭಟನೆಗೆ ಪುಸಲಾಯಿಸಿದ ಕಾಲೇಜಿನ ಪ್ರಾಂಶುಪಾಲರ ತರಾಟೆಗೆ ತೆಗೆದುಕೊಂಡ ವಿಷಯ, ಅಥವಾ ಮಹಿಳಾ ಕಾಲೇಜಿನ ನೂತನ ಕಟ್ಟಡ ನಿರ್ಮಿಸುವಲ್ಲಿ ವಿಳಂಬವಾದ ಅದರ ವಿಚಾರವ, ಅಥವಾ ಕೆಲಸವನ್ನು ಅತ್ಯಂತ ಪ್ರೀತಿಯಿಂದ ಮಾಡುತ್ತಾ ಪುತ್ತೂರಿನ ಅಭಿವೃದ್ಧಿ ಮೈಲುಗಲ್ಲುಗಳನ್ನು ಸ್ಥಾಪಿಸುತ್ತಾ ಮುನ್ನಡೆಸುತ್ತಾ ಜನಪ್ರಿಯತೆಯ ತುತ್ತ ತುದಿಯಲ್ಲಿರುವ ಪುತ್ತೂರಿನ ಜನಸಾಮಾನ್ಯ ಅಚ್ಚುಮೆಚ್ಚಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ಹೆಸರನ್ನು ಹಾಳು ಮಾಡುವುದ ಇವರ ಪ್ರತಿಭಟನೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದಲ್ಲದೆ ಈ ಕಾಲೇಜಿನಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೆ ಕೆಲವೊಂದು ರೀತಿ ರಿವಾಜು ಉಂಟು. ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ದಾರೆ ಇವರು? ಅಥವಾ ಶಾಸಕರಿಗೆ ಇವರಿಗೆ ಹೀಗೆ ಆಗ್ತಾ ಉಂಟು, ಪ್ರಾಬ್ಲಮ್ ಆಗ್ತಾ ಉಂಟು ಅಂತ ಏನಾದ್ರೂ ಬಂದು ಹೇಳಿದಾರಾ? ಹೇಳಿಲ್ಲ. ಶಿಕ್ಷಣ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು? ಕೊಡ್ಲಿಲ್ಲ. ಯಾವುದೂ ಇಲ್ಲ. ಮತ್ತೆ ಶಾಸಕರು ಅಮಾನತು ಮಾಡಿದ್ರು ಅಂತ, ಶಾಸಕರು ಹೇಗೆ ಅಮಾನತು ಮಾಡ್ಲಿಕ್ಕೆ ಆಗ್ತದೆ? ಶಾಸಕರು ಅಮಾನತು ಮಾಡಲ್ಲ, ಇಲಾಖೆಯಿಂದ ಅಮಾನತು ಬರುವಂತದ್ದು. ನನ್ನ ಹತ್ರ ಕಾಪಿ ಇದೆ, ಇದರಲ್ಲಿ ಹೇಳಿದ್ದಾರೆ, ನಾನು ಓದ್ತೇನೆ ಅದನ್ನ. ಪೊಲೀಸ್ ನಿರೀಕ್ಷಕರು ಪುತ್ತೂರು ನಗರ ಪೊಲೀಸ್ ಠಾಣೆಯವರು ನಮ್ಮ ಪತ್ರದಲ್ಲಿ ದಿನಾಂಕ 16/2/26 ಬೆಳಿಗ್ಗೆ ಸುಮಾರು 9:30ಕ್ಕೆ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಪುತ್ತೂರು ಇಲ್ಲಿನ ವಿದ್ಯಾರ್ಥಿಗಳು ಸಾರ್ವಜನಿಕ ಸ್ಥಳದಲ್ಲಿ ರಸ್ತೆ ತಡೆಯನ್ನು ಯಾವುದೇ ಪೂರ್ವಾನುಮತಿ ಇಲ್ಲದೆ ಕಾನೂನು ನಡೆಸಿರುತ್ತಾರೆ ಮತ್ತು ಇದರಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಿರುವುದಾಗಿ ತಿಳಿಸಿರುತ್ತಾರೆ. ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಶ್ರೀ ವೇದಿನಿದ್ಯಾ ಮತ್ತು ಪ್ರಾಧ್ಯಾಪಕರಾದ ಐವನ್ ಫ್ರಾನ್ಸಿಸ್ ಲೋಬೋರ್ ಅವರು ಉಪಸ್ಥಿತರಿದ್ದು ಮತ್ತು ಈ ಪ್ರತಿಭಟನೆಗೆ ಪ್ರೇರೇಪಿಸಿರುವ ಬಗ್ಗೆ ಇಲಾಖೆಗೆ ಗುಪ್ತ ಮಾಹಿತಿ ಬಂದಿದ್ದಾಗಿ ತಿಳಿಸಿರುತ್ತಾರೆ. ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಮತ್ತು ಅಧ್ಯಕ್ಷರು ಕಾಲೇಜು ಅಭಿವೃದ್ಧಿ ಸಮಿತಿಯವರು ತಮ್ಮ ಪತ್ರದಲ್ಲಿ ಕಾಲೇಜಿನಲ್ಲಿ ಪ್ರಭಾರ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸುವ ವೇದಶ್ರೀ ವಿದ್ಯಾ ಇವರ ವಿದ್ಯಾರ್ಥಿಗಳು ಡಯಾಲಿಸಿಸ್ ಕೇಂದ್ರದ ನಿರ್ಮಾಣ ಕಾಮಗಾರಿಯಿಂದ ವಿದ್ಯಾರ್ಥಿಗಳ ಆಗುತ್ತಿರುವ ಆರೋಗ್ಯದ ಸಮಸ್ಯೆಗಳಾಗಲಿ ತೊಂದರೆಗಳಾಗಲಿ ಯಾವುದೇ ಮಾಹಿತಿಯನ್ನು ಮಾನ್ಯ ಶಾಸಕರ ಅಥವಾ ಸಂಬಂಧಿಸಿದ ಇಲಾಖೆಗಳ ಗಮನಕ್ಕೆ ತಂದಿರುವುದಿಲ್ಲ ಮತ್ತು ಈ ವಿಚಾರವಾಗಿ ವಿದ್ಯಾರ್ಥಿಗಳಿಗೆ ತಪ್ಪು ಮಾಹಿತಿ ನೀಡಿ ವಿದ್ಯಾರ್ಥಿಗಳಿಂದ ಸರ್ಕಾರದ ವಿರುದ್ಧ ಅಥವಾ ಇಲಾಖೆಯ ವಿರುದ್ಧ ಪ್ರತಿಭಟನೆ ನಡೆಸಿರುವುದಾಗಿ ತಿಳಿಸಿದ್ದಾರೆ. ಮತ್ತೆ ಫುಲ್ ಉಂಟು, ಎಲ್ಲ ಹೇಳಲಿಕ್ಕೆ ಹೋಗುದಿಲ್ಲ. ಇಷ್ಟು ಅಂದ್ರೆ ಇದು ಕರೆಕ್ಟ್ ಇದೆ, ಶಾಸಕರು ಮಾಡಿದ್ದಲ್ಲ, ಇದು ಇಲಾಖೆಯಿಂದ ಬಂದಿರುವಂತದ್ದು. ಯಾರನ್ನು ಗವರ್ಮೆಂಟ್ ಎಂಪ್ಲಾಯೀಸ್ ಅನ್ನ ಶಾಸಕರು ಸಸ್ಪೆಂಡ್ ಮಾಡ್ಲಿಕ್ಕೆ ಆಗ್ತದ? ಅಷ್ಟು ಒಂದು ಬುದ್ಧಿ ಇಲ್ವಾ ಇವರಿಗೆ? ನಾನ್ ಕೇಳ್ತಾ ಇರೋದು, ಅಷ್ಟು ಒಂದು ಬುದ್ಧಿ ಇಲ್ಲದವರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅಂದ್ರೆ ಇದು ಏನು ಇನ್ನೊಬ್ಬರ ಮಾತು ಕೇಳಿ ಮಾತಾಡುವಂತದ್ದು. ಮತ್ತೆ ಇನ್ನೊಂದು ವಿಚಾರ, ಈಗ ಇಲ್ಲಿ ಬಂದು ನಿನ್ನೆ ಹಾರಾಡಿದ್ರಿ, ನೀವು ಮಾತಾಡಿದ್ರಿ, ಪುತ್ತೂರಿನಲ್ಲಿ ಯಾರಿಲ್ವಾ ಇದನ್ನು ಕ್ವಶನ್ ಮಾಡುವಷ್ಟು? ಪುತ್ತೂರಿನಲ್ಲಿ ಕೆಪಾಸಿಟಿ ಇರುವವರು ಯಾರಿಲ್ಲ. ಅದಕ್ಕೆ ಎಲ್ಲಿಂದಲೋ ಕರೆಸಿದ್ದಾರೆ ಜನ, ಕರೆಸಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿಭಟನೆ ಅಂತ ಮಾಡಿದ್ದಾರೆ. ಆ ಪ್ರತಿಭಟನೆಯಲ್ಲಿ ಯಾರು ಚಪ್ಪಾಳೆ ಹೊಡೆಯೋರು ಇರ್ಲಿಲ್ಲ, ಉಷಾಕ ಹೇಳಿದ್ರು ಆಗ್ಲಿ ಗೊತ್ತು, ಯಾಕಂದ್ರೆ ಎಲ್ಲ ಒಂದು ಯೋಜನೆಗಳನ್ನು ಅನುಭವರೇ ಇದ್ದದಲ್ಲಿ. ನಿನ್ನೆ ಸಹ ನನಗೆ ಒಂದು ಕಾಲ್ ಬಂತು, ಮೇಡಮ್ ಏನು ನಮಗೆ ಗೃಹಲಕ್ಷ್ಮಿ ಸಿಗ್ತಾ ಇಲ್ಲ, ಬಿಜೆಪಿ ಅವರು
ಹೆಸರು ಹೇಳುದಿಲ್ಲ, ಬಿಜೆಪಿ ಅವರಿಗೆ ಗೃಹಲಕ್ಷ್ಮಿ ಸಿಗ್ತಾ ಇಲ್ಲ, ನನಗೊಂದು ಮಾಡಿದ್ವಿ. ನಾವು ಯಾವತ್ತು ಪಕ್ಷ ಭೇದ ಮಾಡಲಿಲ್ಲ, ಜಾತಿ ಭೇದ ಮಾಡಲಿಲ್ಲ. ಶಾಸಕರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಯಾರಿಗೂ ಎಲ್ಲರಿಗೂ ಮುಕ್ತ ಅವಕಾಶ ಉಂಟು ನಮ್ಮಲ್ಲಿ ಅಂತ ಹೇಳಿ ಮಾಡಿರುವಂತದ್ದು ನಮ್ಮ ಶಾಸಕರು. ಹಾಗಾಗಿ ಆಯ್ತು ನಾನು ಮಾಡಿಕೊಡೇನೆ. ಅಷ್ಟೆಲ್ಲ ನಮ್ಮಿಂದ ಏನು ಸಹಕಾರ ತಗೊಂಡು ಇವರು ನಮ್ಮ ಈ ಅಭಿವೃದ್ಧಿ ಮಾಡ್ತಾ ಇರುವ ನಾಟಕರ ಬಗ್ಗೆ ಹೀಗೆ ಮಾತಾಡ್ತಾರಲ್ಲ, ಸರಿಯಾಯ್ತು, ಆಯ್ತು, ಅದು ಬಿಡಿ. ಮೊನ್ನೆ ಇತ್ತೀಚೆಗೆ ನಮ್ಮ ಒಂದು ಯಾರು ಬಿಜೆಪಿಯ ಉತ್ತಮ ಪೋಸ್ಟಿನಲ್ಲಿರುವ ಒಬ್ಬ ನಾಯಕರ ಮಗ ಒಂದು ಕೃಷ್ಣಲೀಲಾ ಪ್ರಸಂಗ ಮಾಡಿದ್ದಾರೆ ಪುತ್ತೂರಿನಲ್ಲಿ. ಅಲ್ಲಿ ಏನಾಯ್ತು, ಒಂದು ಹುಡುಗಿಯ ಜೊತೆಗೆ ಒಂದು ಪ್ರೇಮ ಒಂದು ನಾಟಕ ಮಾಡಿ ಹುಡುಗಿಗೆ ಒಂದು ಕೈಯಲ್ಲಿ ಒಂದು ಮಗುವನ್ನು ಕೊಟ್ಟ. ಆಗ ಎಲ್ಲಿ ಹೋಗಿದ್ರಿ ನೀವು? ನಾನ್ ಕೇಳ್ತಾ ಇರೋದು, ಆಗ ಎಲ್ಲಿ ಹೋಗಿದ್ರಿ? ಆ ಮಗುವಿನ ಆ ಹುಡುಗಿ ಅದು ಮಹಿಳೆ ಅಲ್ವಾ, ಅವಳ ನೋವು ನಿಮಗೆ ಕೇಳಿಸ್ಲಿಲ್ವಾ? ಅವಳ ರೋದನ ನಿಮಗೆ ಕೇಳಿಸ್ಲಿಲ್ವಾ? ನಾನ್ ಹೇಳ್ತಾ ಇರೋದು ಯಾಕೆ? ಆವಾಗ ಎಲ್ಲಿ ಹೋಗಿದ್ರಿ ನೀವು? ಜಿಲ್ಲೆಯವರು ಏನು ಬಿಜೆಪಿ ಮೋರ್ಚಾದ ಹೆಂಗಸರು ಅಥವಾ ಇದಕ್ಕೆ ಕುಮ್ಮಕ್ಕು ಕೊಟ್ಟವರು ಎಲ್ಲ ಎಲ್ಲಿ ಹೋಗಿದ್ರಿ ನೀವು? ಅದನ್ನ ಕೇಳಿದ್ದೇನೆ. ಯಾಕೆ ಬರ್ಲಿಲ್ಲ? ಆಗ ಬಂದು ಮಾಡ್ಬೇಕಿತ್ತಲ್ಲ ನಿಮ್ಮ ಈ ಪ್ರತಿಭಟನೆ. ಅವಳಿಗೆ ನ್ಯಾಯ ಕೊಡಿಸ್ಬೇಕಿತ್ತಲ್ಲ. ಅವಳು ಮಹಿಳೆ ಅಲ್ವಾ? ಅವಳು ಮಹಿಳೆಯ ತರ ಕಾಣ ಇಲ್ವಾ ನಿಮಗೆ? ಅದು ಅವರ ಪಕ್ಷ ಅಲ್ವಾ? ಅದೇ ಬೇರೆಯವ್ರು ಮಾಡ್ತಿದ್ರೆ ಈಗ ಏನ್ ಮಾಡ್ತಾ ಇದ್ರಿ? ಇಂಥದ್ದೇ 1000 ಪ್ರತಿಭಟನೆಯನ್ನು ಮಾಡ್ತಾ ಇದ್ರಿ ಅಲ್ವಾ? ನಿಮ್ಮದೇ ಪಕ್ಷದವರಾದಾಗ ನಿಮಗೆ ಬೈ ಬರುದಿಲ್ಲ, ಏನು ಬರುದಿಲ್ಲ. ಈಗ ಎಲ್ಲಿಯೋ ಒಂದು ಏನು ತಪ್ಪು ಇಲ್ಲ, ಒಂದು ಏನು ತಿದ್ದು ಒಂದು ತಪ್ಪು ಮಾಡಿದವನನ್ನು ತಿದ್ದುದು ಒಂದು ಕರ್ತವ್ಯ ಯಾರ್ದು? ಶಾಸಕರದ್ದು. ಆ ಕರ್ತವ್ಯ ಮಾಡಾಗೆ ನಿಮಗೆ ಇತ್ತಾ? ಅದೇ ನೀವು ಆತರ ಮಾಡ್ತಾ ಇದ್ದೀರಾ. ಇನ್ನೊಂದು ನಾನು ಹೇಳಿದ್ದೇನೆ, ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ ಏನ್ ಮಾಡಿದ್ರು, ನಮ್ಮ ಪಕ್ಷದ ಶಾಸಕರಾದ ಅಶೋಕ್ ಕುಮಾರ್ ರೈ ಮೆಡಿಕಲ್ ಕಾಲೇಜನ್ನ ಈಗ ನಮಗೆ ಪುತ್ತೂರಿಗೆ ಒದಗಿಸಿ ಕೂಡ ಇದ್ದಾರೆ. ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇದೇ ಮಾಜಿ ಶಾಸಕರು ಮೀನು ಮಾರ್ಕೆಟ್ ಮಾಡ್ಲಿಕ್ಕೆ ಹೊರಟಿದ್ರು. ಏನ್ ಮಾಡ್ಲಿಕ್ಕೆ? ಮೀನು ಮಾರ್ಕೆಟ್, ಒಣಗಿಸ್ಲಿಕ್ಕೆ, ಮೀನು ಒಣಗಿಸ್ಲಿಕ್ಕೆ, ಅಲ್ಲಿ ಒಣಗಿಸಿ ಸೇಲ್ ಮಾಡುವ ಅಂದಾಜು ಇದ್ರೆ ಏನೋ ಗೊತ್ತಿಲ್ಲ. ಇದು ಸರಿಯಾ? ನಾನ್ ಕೇಳ್ತದ್ದು, ಇದು ಸರಿಯಾ? ಅಲ್ಲಿ ಈಗ ಮೆಡಿಕಲ್ ಕಾಲೇಜ್ ಎಲ್ಲರಿಗೆ ಉಪಯೋಗ ಆಗುವಂತಹ ಒಂದು ಮೆಡಿಕಲ್ ಕಾಲೇಜ್ ನಮ್ಮ ಸರ್ಕಾರ ಮಾಡ್ತಾ ಇದ್ದಾರೆ. ನಿಮಗೆ ನಾಚಿಕೆ ಆಗುದಿಲ್ವಾ? ನಾನ್ ಕೇಳ್ತಾ ಇದ್ದೆ. ನೀವು ನೀವೇನು ಕೆಟ್ಟದನ್ನು ಮಾಡಿದ್ರೆ ಅದನ್ನೇ ಸಮರ್ಥನೆ ಮಾಡಿಕೊಂಡು ಹೋಗ್ತಾ ಇದ್ದೀರಲ್ಲದೆ, ಅಭಿವೃದ್ಧಿ ಮಾಡ್ತಾ ಇರುವವರನ್ನ ಯಾವತ್ತೂ ಮೆಚ್ಚಿಕೊಳ್ಳುವುದಿಲ್ಲ. ಇದು ನಿಮ್ಮ ಒಂದು ದುರಹಂಕಾರ. ಇನ್ನೊಂದು, ಹರೀಶ್ ಪೂಂಜಾರ ಅವರು ನಮ್ಮ ಒಂದು ಫಂಕ್ಷನ್ ಅಲ್ಲಿ ನಮ್ಮ ಸರಿಗೆ ಅಶೋಕ್ ಕುಮಾರ್ ಸರಿಗೆ ಇದ್ದಾರೆ, ಅಲ್ಲಿ ಹೇಳಿದ್ರು ನಮ್ಮ ಸ್ನೇಹಿತರು ಇವರು ಅಂತ. ಆಗ ಅದಕ್ಕೆ ಏನ್ ಹೇಳಿದ್ರು ಅಂದ್ರೆ, ಈ ಪ್ರತಿಭಟನೆಯಲ್ಲಿದ್ದ ಒಂದು ಹೆಂಗಸ ಹೇಳಿದ್ದಾರೆ, ಅದು ಹೇಗೆ ಸ್ನೇಹಿತರು ಹೇಗೆ ಆಗುದು ಅಂತ. ಅಂದ್ರೆ ಇವರ ನಿಟ್ಟಿನಲ್ಲಿ ಬರೇ ಏನು ದ್ವೇಷ ಭಾಷಣವನ್ನೇ ಮಾಡಬೇಕು, ದ್ವೇಷಿಗಳಾಗಿ ಇರಬೇಕು, ಒಟ್ಟಿಗೆ ಯಾರು ಸ್ನೇಹಿತರಾಗಿ ಇರಬಾರ್ದು ಅಂತ ಇರುವಂತದ್ದು ಬಿಜೆಪಿಯವರದ್ದು ಒಂದು ಉದ್ದೇಶ. ಅದನ್ನು ನೀವು ಏನು ನಮ್ಮ ಇದರಲ್ಲಿ ಮಾಡ್ತಾರೆ, ಏನು ಬೈಲಕ್ ಅಂತೆಲ್ಲ ಮಾಡ್ತಾರಲ್ಲ ನಿಮ್ಮದ್ರಲ್ಲಿ, ಇದನ್ನೇ ಹೇಳಿಕೊಡುದಾ ಅದ್ರಲ್ಲಿ? ನಾನು ಕೇಳ್ತಾ ಇರೋದು, ಯಾವತ್ತು ಇನ್ನೊಬ್ಬರನ್ನ ದ್ವೇಷ ಮಾಡುದು ಅಥವಾ ಯಾರಿಗೂ ಒಬ್ರಿಗೊಬ್ರಿಗೂ ಚೆನ್ನಾಗಿರ್ಬಾರದು ಅಂತ ಹೇಳಿ ಅದನ್ನೇ ಕಳಿಸುದ ನಿಮ್ಮಲ್ಲಿ? ಯಾಕೆ ಅದೆಲ್ಲ? ಎಲ್ಲರೂ ನಮ್ಮ ಭಾರತ ದೇಶ ಅಥವಾ ನಮ್ಮ ಕರ್ನಾಟಕ ಅಂತ ಹೇಳುವ ಪುತ್ತೂರು, ಇಲ್ಲಿ ಏನು ಎಲ್ಲರೂ ಎಲ್ಲ ಜಾತಿ ಧರ್ಮದವರು ಎಲ್ಲರೂ ಒಟ್ಟಾಗಿ ಬಾಳುವಂತದ್ದು. ಎಲ್ಲರೂ, ಅದರಲ್ಲೂ ನಮ್ಮ ಶಾಸಕರು ಮಹಿಳೆಯರಿಗೆ ಕೊಡುವಷ್ಟು ಏನು ಒಂದು ಗೌರವ ಬೇರೆ ಯಾರಿಗೂ ಕೊಡುದಿಲ್ಲ. ಅವರು ಎಲ್ಲಿದ್ರು ಸಹ ಫಸ್ಟ್ ಅವರ ಸೋಮವಾರ ಬನ್ನಿ ಅವರ ಆಫೀಸಿಗೆ, ಎಷ್ಟು ಮಹಿಳೆಯರಿರ್ತಾರೆ, ಫಸ್ಟ್ ಮಹಿಳೆಯರನ್ನೇ ಬಿಡ್ತಾರೆ. ಬಂದು ನೋಡಿ ಒಮ್ಮೆ ಆ ಹೆಂಗಸರನ್ನು ನಿನ್ನೆ ಮಾತಾಡಿದ್ರಲ್ಲ ಇಷ್ಟಿಷ್ಟು ಉದ್ದ, ಅವ್ರು ಬಂದು ಒಮ್ಮೆ ನೋಡಿ ನಮ್ಮ ಶಾಸಕರ ಆಫೀಸಿಗೆ ಒಮ್ಮೆ ಸೋಮವಾರ ಅವರನ್ನು ಭೇಟಿ ಮಾಡಿ, ಹೇಗಿರ್ತದೆ, ಹೇಗೆ ಎಷ್ಟು ಸಹಕಾರ ಕೂಡ ಇದ್ದಾರೆ ನಮ್ಮ ಶಾಸಕರು, ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ನಿಮಗೆ ಇಷ್ಟು ಒಂದು ಅರ್ಥ ಆಗದಿದ್ರೆ ಇನ್ನೊಬ್ಬರ ಮಾತು ನೀವು ಹೇಳಿ ಮಾತಾಡ್ತಾ ಇರಲ್ಲ, ನಿಮಗೆ ನಾಚಿಕೆ ಆಗ್ಬೇಕು. ಇನ್ನಾದ್ರೂ ನೀವು ಅದನ್ನೆಲ್ಲ ತಿದ್ದಿಕೊಂಡು ಆ ಕೃಷ್ಣನ ಒಂದು ಕೃಷ್ಣಲೀಲೆಯಿಂದ ಆದ ಒಂದು ತಾಯಿ ಮಗುವಿಗೆ ಅದಕ್ಕೆ ಒಂದು ಅಪ್ಪ ಯಾರು ನಾಡ್ದು ಕೇಳುವಾಗ ಇದೇ ಅಪ್ಪ ಅಂತ ಹೇಳುವ ಒಂದು ಕೆಲಸವನ್ನಾದ್ರೂ ನೀವು ಮಾಡಿ ಬಿಜೆಪಿ ಅವರಿಗೆ. ಇಲ್ಲೇ ಬನ್ನಿ ಎಲ್ಲರೂ ಒಟ್ಟಾಗಿ ಹೋಗಿ ಒಂದು ಮಾಡುವ ಅದನ್ನು, ಅಲ್ವಾ ಮೇಡಮ್? ಅದು ಸಹ ಆಗದಿದ್ರೆ ನಿಮಗೆ ಬನ್ನಿ ಎಲ್ಲರೂ ಒಟ್ಟಿಗೆ ಆಗಿ ನಾವು ಹೋಗು, ಬನ್ನಿ ನೀವು ಕೂಡ ನಮ್ಮ ಜೊತೆ. ಅದನ್ನಾದ್ರೂ ಆ ಮಗು ತಾಯಿಗೂ ಒಂದು ನ್ಯಾಯವನ್ನು ಕೊಡುವ ನಾವು. ನಮಗೆ ಮುಖ್ಯವಾಗಿ ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಶಾಸಕರು ಹೇಳ್ತಾ ಇದ್ದಾರೆ.
ಅದನ್ನು ನಾವು ಒಪ್ಕೊಳ್ಳಲಿಂದ ನಾವು ಕಳಿಸ್ತಾ ಇದ್ದೇವೆ. ಹ. ನಾವು ಇಲ್ಲಿ ಯಾಕಂದ್ರೆ ಇವತ್ತು ಪ್ರೆಸ್ ಮೀಟ್ ಕರೆದದ್ದು ಅದು ಮಹಿಳೆಯರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಏನ್ ಅನ್ಯಾಯ ಮಾಡ್ತಿದ್ದಾರೆ? ಮತ್ತೆ ಅಭಿವೃದ್ಧಿಯ ಬೇರೆಯವರಲ್ಲಿ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಅವ್ರು ಬರ್ಲಿ ನಮ್ ಜೊತೆ, ನಾವ್ ಅದಕ್ಕೆ ಮೊದ್ಲು ಆ ಮಹಿಳೆಗೆ ನ್ಯಾಯ ಕೊಡ್ಲಿ. ಹೌದು. ಅವಳು ಪಾಪ ಮೊನ್ನೆ ಸುಸೈಡ್ ಮಾಡ್ಲಿಕ್ಕೆ ಕೂಡ ಹೇಳ್ತಾಳೆ. ಅವಳಿಗೆ ನ್ಯಾಯ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.